ಆತ ಒರಿಸ್ಸಾ ಮೂಲದ ಮುಸ್ಲಿಂ ಯುವಕ. ದೇವಸ್ಥಾನದ ಕೆಲಸ ನಿರ್ವಹಿಸುವ ಸಂದರ್ಭ ಏಕೈಕಿ ಈತನಿಗೆ ದೈವ ಆವೇಶವಾಗುತ್ತೆ. ಕಾರಣ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಅದೇನು ಕಾರಣ ಅಂದ್ರೆ ಇಲ್ಲಿನ ಕಾರಣಿಕವಾಗಿರುವ ದೈವ ದೇವರುಗಳು. ಅದೇಗಂತೀರಾ? ಬನ್ನಿ ಈ ಸ್ಟೋರಿ ನೋಡಿ. ಇದು ಪೆರ್ಮುದೆಯಲ್ಲಿನ ಚಾಮುಂಡಿ ದೈವಸ್ಥಾನ. ಕಳೆದ 2 ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸುವ ಸಂದರ್ಭ ಒರಿಸ್ಸಾ ಮೂಲದ ಯುವಕನ ಮೈಯಲ್ಲಿ ದೈವ ಆವೇಶ ಬಂದಿದ್ದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಕೊಂಡಾಗ ಇದು ಜಿಲ್ಲೆಯ ಪ್ರತಿಷ್ಠಿತ ಕಂಪನಿಯಾದ ಎಂಆರ್ಪಿಎಲ್ನಿಂದ ಬಂದ ಸಮಸ್ಯೆ ಅಂತ ಕಂಡುಬಂದಿದೆ. ಕಳೆದ 3 ದಶಕಗಳ ಹಿಂದೆ ಪ್ರತಿಷ್ಠಿತ ಎಂಆರ್ಪಿಎಲ್ ಕಂಪನಿಗಾಗಿ ಜಮೀನು ಭೂಸ್ವಾಧೀನಗೊಂಡಿದ್ದು ಆ ಸಂದರ್ಭ ಅಲ್ಲಿದ್ದ ಪಿಲಿಚಾಮುಂಡಿ ದೇವಸ್ಥಾನ ಹಾಗೂ ಕೊಡಮಣಿತ್ತಾಯ ದೇವಸ್ಥಾನ ಪುನರ್ವಸತಿ ಪ್ರದೇಶದಲ್ಲಿನ ಅಂದ್ರೆ ಪೆರ್ಮುದೆ ಸೋಮನಾಥ ಧಾಮಕ್ಕೆ ಸ್ಥಳಾಂತರಗೊಂಡು ಕಾಲಕಾಲಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಪೆರ್ಮುದೆ ಗ್ರಾಮಕ್ಕೆ ಸಂಬಂಧಿಸಿ ದೈವಗಳ 4 ಗಡು ಇದ್ದು ಪ್ರಸ್ತುತ ಕಾಯರ್ಕಟ್ಟೆ ಎಂಬುದು ಕುತ್ತೆತ್ತೂರು ಗ್ರಾಮದ ಪೆರ್ಮುದೆ ಗಡುವಾಗಿದೆ. ಈ ಗಡು ಸ್ಥಳದಲ್ಲಿ ನಡೀತಾ ಇದ್ದ ದೈವಾರಾಧನೆ ಪ್ರಕ್ರಿಯೆಗಳು ಕಳೆದ 18 ವರ್ಷಗಳಿಂದ ಸ್ಥಗಿತಗೊಂಡಿದೆ. ಭೂಸ್ವಾಧೀನಗೊಂಡ ಮತ್ತು ಎಂಆರ್ಪಿಎಲ್ಗೆ ಹತ್ತಿರವಾದ ಕಾರಣ ಇಲ್ಲಿ ನೇಮ ನಡೆಸಲು ಅಸಾಧ್ಯವಾಗಿತ್ತು. ಇಲ್ಲಿನ ಭೌಗೋಳಿಕ ಸ್ಥಿತಿಗತಿಗಳು ಇದಕ್ಕೆ ಪ್ರಮುಖ ಕಾರಣವಾಗಿತ್ತು. ನೇಮ ಸ್ಥಗಿತಗೊಂಡ ನಂತರದ ಕಾಲದಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಮತ್ತು ಕಂಪನಿ ವ್ಯಾಪ್ತಿಯಲ್ಲಿ ದೋಷ ದೃಷ್ಟಾಂತ ಕಂಡು ಬರಲು ಪ್ರಾರಂಭವಾಯಿತು. ಪಿಲಿಚಾಮುಂಡಿ ದೇವಸ್ಥಾನದ ವಾರ್ಷಿಕ ನೇಮೋತ್ಸವ ಸಂದರ್ಭ ಕಾಯರ್ಕಟ್ಟೆ ಗಡು ಸ್ಥಳದಲ್ಲಿ ನಡೀತಾ ಇದ್ದ ಕಾರ್ಯಗಳು ಯಥಾಪ್ರಕಾರ ಮುಂದುವರಿದ್ರೆ ಮಾತ್ರ ದೋಷಗಳಿಗೆ ಪರಿಹಾರ ಎಂಬ ದೈವದ ನುಡಿಯಾಗಿತ್ತು. ಪೆರ್ಮುದೆ ಗ್ರಾಮಗೂ ಗ್ರಾಮದೇವಿ ಸೋಮನಾಥ ದೇವರು ಅಂಚನೆ ಗ್ರಾಮ ದೈವಲಾದ ಒರಿ ಉಳ್ಳಾಯ ಅಯ್ಯರ್ ಕಾರಣಿಕೆ ಪಂಡ ಕೊಡಮಂತಾಯೆ ಕಾಂತಿಯ ಜುಮಾದಿ ಜಾರಂದಾಯೆ ಸರಳ ಜುಮಾದಿ ಪಿಲ್ಚಾಂಡಿ ಎಂಗಲ ಊರುಡು ರಡ್ಡು ಬಂಡಾರದಿಲ್ಲ ಒಂಜಿ ಬಂಟ ಸಮುದಾಯಕ್ಕೆ ಸೇರಿದಂಚಿನ ಪಾರೆಲ ಗುತ್ತು ಮೊಕ್ಕೊಂಜಿ ಬಿಲ್ಲವ ಸಮುದಾಯಕ್ಕೆ ಸೇರಿದಂಚಿನ ಮುಕ್ಕೋಡಿ ಬಂಪುನಂಚಿನ ಇಲ್ಲ. ಈ ಪಾರೆಲ ಗುತ್ತುಡು ಉಲ್ಲಾಯೆ ಬೊಕ್ಕ 4 ಕಾರಣಿಕೆರು ಅಂಚಿನ ಮುಕ್ಕೋಡಿದು ಇಂಚಿನ ಪಿಲ್ಚಾಂಡಿ ದೈವ ಎಂಕನ ಊರ್ದ ಒಂಜಿ ನೇಮಾಪಿನಂಚಿನ ಪೊರ್ತುದು ರಡ್ಡು ಕಡೆ ಇರಲ್ಲ ಒಂಜೇ ಪೊರ್ತುಗು ಬಂಡಾರ ಬತ್ತದು ನೇಮ ಅವು ದೇವಸ್ಥಾನಗಳು ಅಂಚಿನ ಕೊಡಮಂದಾಯಲ ಪಿಲ್ಚಾಂಡಿಲ ಪೋಡು ಗಡುಪಾಡಿ ಸ್ಥಳಕ್ಕೂ ಅಂಚಿ ರಡ್ಡು ಶಕ್ತಿಲು ಬತ್ತದು ಮೂಲು ನೇಮ ನೆರಿಯಾಪುನಂಚಿನ ಕ್ರಮ ಇಂದು ಕಾಯರ್ದ ಕಟ್ಟೆ ದಾದಂದು ಪಂಡ ಪಿಲ್ಚಾಂಡಿ ದೈವ ಪೆರಾರರ್ದು ರಡ್ಡು ಶಕ್ತಿಲೇನು ಬೆರ್ಮೇರೇನೆ ಅಂಚಿನ ಅವಳು ಅರಸು ದೈವ ಎಂಕನ ಊಟವೇನು ದೇವತೆ ಅಂದು ಪಂಪ 6 ರಡ್ಡು ಶಕ್ತಿಲೇನು ಪತ್ತೊಂದು ಪೆರ್ಮುದದಂಚಿ ಬತ್ತೇರಿಗೆ ಅಪ್ಪ ಎಂಗಲ ಪೆರ್ಮುದದ ಒಂಜಿ ಜಾಗ ಉಂಡು ಅವು ಬಟ್ಟೆರ ಗೋಳಿ ಪಂದು ಅವು ಇತ್ತ ಬಿಲ್ಲವ ಸಂಘದ ಕೈತಳ್ಳುಂಡು ಮಲ್ಲ ಗೋಳಿದ ಮರ ಇತ್ತೆಲ್ಲ ಉಂಡು ಒಂಜಿ ಗೋಳಿದ ಮಗನ್ನ ಕೂಡ ಒಂದು ತಯಾರ ಒಂದುಂಡು ಆ ಬಟ್ಟೆರ ಗೋಳಿ ಪನ್ಪಂಚಿನ ಜಾಗೆಡೆ ಪಿಲ್ಚಾಂಡಿ ಬೆರ್ಮೇರೇನು ಉಂತಾಯ ಆಗೊಂದು ಸ್ಥಾನಮಾನ ಕೊರಿಯರು ಬೊಕ್ಕ ರಡ್ಡು ಶಕ್ತಿ ಲೋಪಲು ಕಡಲ್ ಮೀಯರ ಪೋಯರಿಗೆ ಕಡಲ್ ಮೀದು ಬತ್ತದು ಒಂದೇ ಜಾಗ ಒಂದೇ ಕಾಯರ್ದ ಕಟ್ಟೆ ಈ ಕಾಯರ್ದ ಕಟ್ಟೆ ಬತ್ತದು ಉಂಟು ತೂನಾಗ ತಿರ್ತು ತಿರ್ತಿಯಂಗಲ ಪೆರ್ಮುದದ ಗ್ರಾಮ ಇಂಚಿ ಪೋಂಡ ಕುತ್ತೆತ್ತೂರು ಅಂಚಿ ಪೋಂಡ ಕಳವಾರು ಒಂದು ಗಡು ಪ್ರದೇಶ ಮೂಲು ಉಂಟುದು ಪೆರ್ಮುದದ ಒಂದು ಪೊರ್ಲುನ್ ಪರ ತೂಯರ್ಗೆ ಇಂಚಿನ ಪೇರಿಗೆ ಪೆರ್ಪುಳ್ಳ ಸ್ಥಳ ನೀರಿಗೆ ನಿರ್ಪುಳ್ಳ ಸ್ಥಳ ಅನ್ಪಂದು ತೀರ್ಮಾನ ಮಲ್ತದು ಮೂಲೆಂಕೊಂಜಿ ನೆಲೆ ಓಡು ಪಂಪಂಚಿನ ಸಂಕಲ್ಪ ಮಲ್ಪೆಗೆ. ಈ ನಡುವೆ ಕಳೆದ 2 ತಿಂಗಳ ಹಿಂದೆ ಪಿಲಿಚಾಮುಂಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಾಣ ಮಾಡ್ತಾ ಇದ್ದ ಸಂದರ್ಭ ಒರಿಸ್ಸಾ ಮೂಲದ ಮುಸ್ಲಿಂ ಯುವಕನಿಗೆ ದೈವ ಆವೇಶ ಬಂದಿತ್ತು. ಈ ಬಗ್ಗೆ ಪೆರ್ಮುದೆ ಸೋಮನಾಥೇಶ್ವರ ದೇಗುಲದಲ್ಲಿ ಪ್ರಶ್ನಾ ಚಿಂತನೆ ಇರಿಸಿದಾಗಲೂ ಎಂಆರ್ಪಿಎಲ್ ಸಮೀಪದ ಗಡುಪಾಡಿನಲ್ಲಿ ನೇಮೋತ್ಸವ ನಿಂತು ಹೋದ ಕಾರಣ ಇಂತಹ ಪ್ರಕರಣಗಳು ನಡೀತಾ ಇದೆ ಅನ್ನೋದು ಕಂಡುಬಂದಿತ್ತು. ಐಕೆ ಸಂಬಂಧಪಡಿನ ಜಾಗನ ಬಿಡ್ತಿದ್ದಲ್ಲ ಇಂಗ್ಲಿಗೆ ನೇಮ ನೀರು ಮಲ್ಪಾರದು ಇಂಜಿ ಅನಾನುಕೂಲ ಆದುಂಡು ಅಂಡ ಇದೇ ಬಲ್ಪಿನ ಪೋಪಿನ ಆಪಿನ ಸಾಧ್ಯದ ವ್ಯವಸ್ಥೆ ಬುಕ್ಕೊಂಜ ಬೈಕ್ ಬೋಡಾಪಿನ ಸಾಹಿತ್ಯ ಮಾತ್ರ ಮಲ್ಪರ ಎಂಗ್ಲೆ ತೊಂದರೆ ಆದುಂಡು ಅಂಚಾದಿಪ್ಪನ ಮುಲ್ಪ ನೇಮ ಒರಿದಿನಟ್ಟ ಆ ಥರ ಇಡೀ ಗ್ರಾಮಕ್ಕೆ ತೊಂದರೆ ಬರೋಂದುತ್ತುಂಡು ಆ ಗ್ರಾಮಕ್ಕೆ ತೊಂದರೆ ಬರ್ಬಿಟ್ಟು ಇಡೇಟ್ ಮುರಾಣಿ 2023 ಜನ ಇಶ್ಯೂ ಇಡು ಮತ್ತು ಲಾಸ್ಟ್ದ ಈ ಬಿಲ್ಚಾಣಿನ ಲಾಸ್ಟ್ದ ನೇಮ ಪೆಂಚಿನ ಪೊರ್ತುಡು ಅಲ್ಪ ದೈವ ಇಂಕ್ಲೇನು ಇಡೀ ಗ್ರಾಮಸ್ಥರೇನು ಪೂರ ಒಂಜಿ ಇಕ್ಕಟ್ಟು ಪಂಡ ಮುಲ್ಪ ನೇಮ ಅಂದೇ ಬಿಡ್ರೆ ಸಾಧ್ಯನೇ ಇಜ್ಜಿ ಅನ್ ಬುಡ್ದಿನ ಕೊನೆ ಉರ್ದಿನ ಜಾಗನ ಬುಡ್ಪಿನೇ ಇಜ್ಜಿ ಇಂಚನ ನಿಗಳು ಊರ್ದಾಗಲು ಸೇರ್ದಲ್ಪ ಬೋದಾಯ್ಕು ಮುಂದಾಳತ್ತ ಕೋಡ್ ಬಂದು ಸೂಚನೆ ಕೊಡೋಣ ಆಯ್ತು ಬೊಕ್ಕ 2 ತಿಂಗಳು ಹೊಡೆದು ಸೋಮನಾಥೇಶ್ವರ ದೇವಸ್ಥಾನ ಅಷ್ಟಮಂಗಳ ಪ್ರಶ್ನೆ ಇಲ್ಲ ಆ ಪ್ರಶ್ನೆ ಇಲ್ಲ ಚಿಂತನೆ ಮಲ್ಪನಾಗ ಈ ಜಾಗದನೇ ಕಲಾಗಾರನಿಕ ತೋಜಿ ಬರ್ತಾನೆ
ನೆತ್ತನೆ ಅಲ್ಪ ನೇಮ ಒಂದೇ ಇಡೀ ಗ್ರಾಮಗೂ ಅಂಚನೆ ದೇವಸ್ಥಾನೋಡು ಕೆಲವು ಇನ್ನೂ ಬತ್ತಿನ ನೆಟ್ಟನ ಪಡ್ತಲು ನೆತ್ತನೆ ಬಾಧಕರು ಅಂಟಿನ ತೋಜಿ ಬರ್ತದೆ ಅಂಚಾದಿ ಪುನಃ ಇಂಥ ದಿನೋಟಿ ಎಂಕುಲು ಗ್ರಾಮಸ್ಥರು ಮುಲ್ಪ ಮಾತ್ರ ಸೇರ್ದು ಈ ಕಾಲೋಡು ಮುಲ್ಪ ಅಂಚನೆ ಮಿತ್ತಗೆ ಎಂಕುಲು ಮುಲ್ಪ ನೇಮ ಮಲ್ಪೋಡು ಅಂಪಿನ ಸಂಬಳ ಜೈದ ಈ ಕಂಪನಿದಾಗಲನ್ನು ಸಹಕಾರವನ್ನು ಕೊರೋಡು ಅಂಚನೆ ಮಾತ ವ್ಯವಸ್ಥೆ ಮಾತ ಕಂಪನಿದಾಗಲು ಮುಲ್ಪ ಪೋಪಿನ ಬರ್ಪಿನ ಸಾದಿಗೆ ಅಂಚನೆ ಮುಲ್ಪ ಮಾತ ಮಲಕಪಾಟ ಜಾಗದ ಇಂಜ ಬೋರ್ಡು ಅಂಚಿನ ಈ ಜಾಗಲು ಮಾತನಾಡ ಜಾಗದ ಎತ್ತು ಉಂಟು ಅವೇನು ಮಾತ ವ್ಯವಸ್ಥೆ ಈ ಕಂಪನಿದಾಗಲು ಎಂಕುಲು ಮಲ್ತು ಕೊರೋಡು ಪಾಂಡು ಎಂಕುಲಡ ವಿನಂತಿ ಮಾಡಿ. ಈ ಪ್ರಕರಣದ ಬಗ್ಗೆ ಗ್ರಾಮಸ್ಥರು ಸಮಾಲೋಚನೆ ನಡೆಸಿ ದೈವ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸುವ ಮೂಲಕ ದೈವದ ನುಡಿಯ ಬಗ್ಗೆ ಸಂಕಲ್ಪವನ್ನ ಮಾಡಲಾಯಿತು. ದೈವಾರಾಧನೆಯಲ್ಲಿ ಮೂಲ ಸ್ವರೂಪ ಕಳೆದುಕೊಂಡ ಕಾರಣದಿಂದಾಗಿ ಎಂಆರ್ಪಿಎಲ್ ಸಹಿತ ಇತರ ಕೈಗಾರಿಕೆಗಳಿಗೂ ಕೂಡ ಹಲವು ದೋಷ ಕಂಡು ಬಂದಿದ್ದು, ಪರಿಹಾರ ಪ್ರಾಯಶ್ಚಿತಕ್ಕಾಗಿ ಕಂಪನಿಯವರು ಕಂಪನಿ ಒಳಗೆ ಚಾಮುಂಡಿ ದೇವಸ್ಥಾನ ನಿರ್ಮಿಸಿ ಅರ್ಚಕರನ್ನ ನೇಮಿಸಿ ತ್ರಿಕಾಲ ಪೂಜೆಯನ್ನ ಮಾಡಿಸುತ್ತಿದ್ದಾರೆ. ನಮ್ಮ ಊರಿನ ಎಲ್ಲರಿಗೂ ಏನು ಬಾಧೆ ಇದೆ ಅಂದರೆ ಈ ಜಾಗದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಇಲ್ಲಿ ದೊಂಪದ ಬಲಿ ಆಗುವಂಥದ್ದು ಈ ಕಳೆದ 10-15 ವರ್ಷಗಳಿಂದ ದೊಂಪದ ಬಲಿ ಆಗ್ತಾ ಇಲ್ಲ. ಜೊತೆಗೆ ರಕ್ತ ಆಹಾರ ಕೂಡ ಅಲ್ಲಿ ಸಮರ್ಪಣೆ ಆಗ್ತಾ ಇತ್ತು ಊರಿನವರಿಂದ, ಅದು ಕೂಡ ಆಗದೇ ಇರುವುದರಿಂದ ಇದರ ಸಮಸ್ಯೆಯಿಂದಾಗಿ ಇದೆಲ್ಲ ಈ ರೀತಿ ಒಬ್ಬ ಕಾರ್ಮಿಕನಿಗೆ ದೇವಸ್ಥಾನದ ಪರಿಸರದಲ್ಲಿ ಆವೇಶ ಬರುವುದು ಮತ್ತು ಅವಘಡಗಳಾಗುವುದು, ಇದರ ಉಪದ್ರ ಎನ್ನುವಂಥದ್ದು ನಮಗೆ ದೈವಜ್ಞರ ಚಿಂತನೆಯಿಂದ ತಿಳಿದು ಬಂತು. ಹಾಗಾಗಿ ನಾವೆಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಏನು ಎಂಬುದಾಗಿ ತಿಳಿದುಕೊಳ್ಳುವಾಗ ಊರವರು ಎಲ್ಲ ಸೇರಿಕೊಂಡು ದೇವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಾಯಶ್ಚಿತ್ತ ಹಾಗೂ 2 ಕೊಡಮಣಿತಾಯ ದೇವಸ್ಥಾನದಲ್ಲಿ ಮತ್ತು ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಮುಕ್ಕೋಡಿ ಇಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಬಳಿಕ ಈ ಗಡುಪಾಡು ಜಾಗದಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದೆ ಈ ಯಾವುದು ಬಿಟ್ಟು ಹೋದಂಥ ಈ ದೈವದ ದೊಂಪದ ಬಲಿ ನೇಮೋತ್ಸವ ನಾವು ಮುಂದುವರಿಸುತ್ತೇವೆ ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅದರ ನಂತರ ಆ ಪ್ರಾರ್ಥನೆಯ ಫಲವಾಗಿ ನೀವು ಕಂಪನಿಯವರನ್ನು ಸಂಪರ್ಕಿಸಿದರೆ ಅವರು ನಿಮಗೆ ಸಮರ್ಪಕವಾದಂಥ ಪ್ರತಿಫಲವನ್ನು ನೀಡುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿದರು. ಆ ಪ್ರಕಾರ ನಾವು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಇನ್ನು ಮುಂದಕ್ಕೆ ಇಂಥ ಅವಘಡಗಳು ಯಾವುದೂ ನಡೆಯದಂತೆ ಇಲ್ಲಿ ವರ್ಷಂಪ್ರತಿಯಾಗಿ ಯಾವ ರೀತಿ ದೈವ ಕಾರ್ಯಗಳು ನಡೆಯುತ್ತದೆ ಅದು ಮುಂದುವರಿಯುವುದಕ್ಕೆ ಕಂಪನಿಯವರು MRPL ಆಗಿರ್ಬೋದು, ವಿಶೇಷ ಆರ್ಥಿಕ ವಲಯದವರು ಕೂಡ ಇದಕ್ಕೆ ಸಂಪೂರ್ಣವನ್ನು ಸಹಕಾರವನ್ನು ಕೊಡಬೇಕು. ಅವರಿಂದ ಪ್ರತಿ ವರ್ಷ ಬರತಕ್ಕಂಥ ಯಾವುದು ದೇಣಿಗೆ ಅದು ಇದೆ ಅದು ಸಮರ್ಪಣೆ ಆದರೆ ನಮಗೆ ಈಗ ಏನಾಗಿದೆ ಅಂದರೆ ಎಲ್ಲರೂ ಅಲ್ಲಿನ ಪರಿಸರದ ಜನರೆಲ್ಲ ಭೂಸ್ವಾಧೀನತೆಯಿಂದ ಮನೆಯೆಲ್ಲ ಕಲ್ಕೊಂಡು ಇಲ್ಲ ಆರ್ಥಿಕ ಸಮಸ್ಯೆ ಕೂಡ ಇದೆ. ಇದನ್ನು ಈ ಕಂಪನಿಯವರು ಮನಗಂಡು ಅವರಿಗೂ ಕೂಡ ಕ್ಷೇಮ, ಊರಿನವರಿಗೂ ಕೂಡ ಕ್ಷೇಮ, ಇದು ಮುಂದುವರಿಯಲಿ. ಕಂಪನಿಗಾಗಿ ಭೂಸ್ವಾಧೀನಗೊಂಡ ಕಾರಣ ಈ ಅವ್ಯವಸ್ಥೆಗಳು ಎದುರಾಗಿರೋದ್ರಿಂದ ನೇಮೋತ್ಸವಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಸ್ಥಳವನ್ನ ಜೀರ್ಣೋದ್ಧಾರಗೊಳಿಸುವ ಕಾರ್ಯದಲ್ಲಿ ಕಂಪನಿಯೇ ಮೇಲುಸ್ತುವಾರಿ ವಹಿಸಬೇಕು, ಅಲ್ಲದೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕು ಅಂತ ಗ್ರಾಮಸ್ಥರ ಬೇಡಿಕೆಯಾಗಿದ್ದು, ಕಂಪನಿಯ ನಿಯಮ ನಿಬಂಧನೆಗಳಿಗೆ ಬದ್ಧರಾಗಿ ನೇಮೋತ್ಸವ ನಡೆಸಲಾಗುವುದು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಾಕಷ್ಟು ಮಹತ್ವ ಬಂದಿದ್ದು, ಕಂಪನಿ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಶಾಂತ್ ಕಿಲೆಂಜೂರ್, ನಾಮಕುಡ್ಲ ನ್ಯೂಸ್ 24x7.